ಶೀತ ಕಫ ಕೆಮ್ಮಿಗೆ ಇಲ್ಲಿದೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥ ಸೂಪರ್ ಮನೆಮದ್ದು. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂಥ ಶೀತ ಇರ್ಬೋದು, ನೆಗಡಿ, ಕಫ, ಕೆಮ್ಮು, ಅದು ಒಣ ಕೆಮ್ಮು ಇತ್ತೀಚಿನ ತುಂಬಾನೇ ಜಾಸ್ತಿ ಆಗಿದೆ. ಹಾಗೆ ಗಂಟ್ಲಲ್ಲಿ ಕಫ ಎಲ್ಲ ಕಟ್ಕೊಂಡಾಗಿರುತ್ತಲ್ವ, ಇದಕ್ಕೆ ಒಂದು ಅದ್ಭುತವಾಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದನ್ನ ನನಗೆ ನಮ್ಮ ಅಮ್ಮ ಮಾಡಿ ಕೊಡ್ತಾ ಇದ್ರು. ನಮ್ಮ ಅಮ್ಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥದ್ದು. ನಿಮಗೆಲ್ರಿಗೂ ಈ ಸಾಂಬಾರು ಬಳ್ಳಿ ಅಥವಾ ದೊಡ್ಡಪತ್ರೆ ಬಗ್ಗೆ ಗೊತ್ತಿರುತ್ತೆ. ಒಂದು 3-4 ದೊಡ್ಡಪತ್ರೆ ಎಲೆಗಳನ್ನು ತಗೊಂಡು ತೊಳೆದ್ಬಿಟ್ಟು ಬಾಣಲೆ ಒಂಚೂರು ಬಿಸಿ ಮಾಡಿಕೊಂಡು ಅದರಲ್ಲಿಟ್ಟು ಇದನ್ನೊಂದು ಸ್ವಲ್ಪ ಬೆಚ್ಚಕ್ಕೆ ಮಾಡ್ಕೋಬೇಕು, ಬಾಡಿಸ್ಕೋಬೇಕು. ಯಾಕಂತಂದರೆ ಅದರ ರಸ ತೆಗೆಯೋದಕ್ಕೆ ನಮಗಾಗ ಸುಲಭ ಆಗುತ್ತೆ. ಅದಾದ ನಂತರ ಒಂದು ಬೌಲಿಗೆ 1 ಚಮಚ ಆಗುವಷ್ಟು ಅದರ ರಸನ ತಗೋಬೇಕು. ಅದಾದ ನಂತರ ಅರ್ಧ ಚಮಚದಷ್ಟು ಲಿಂಬೆ ರಸ, ಅರ್ಧ ಚಮಚದಷ್ಟು ಶುಂಠಿ ರಸ, 1/4 ಚಮಚದಷ್ಟು ನಮಗೆ ಕಾಳುಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ, 1 ಕಲ್ಲುಪ್ಪು ಬೇಕಾಗುತ್ತೆ. ಈಗ ಒಂದು ಬೌಲಿಗೆ 1 ಚಮಚದಷ್ಟು ದೊಡ್ಡಪತ್ರೆ ರಸ, ಅರ್ಧ ಚಮಚದಷ್ಟು ಶುಂಠಿ ರಸ, ಅರ್ಧ ಚಮಚದಷ್ಟು ಲಿಂಬೆ ರಸ, 1/4 ಚಮಚದಷ್ಟು ಕಾಳುಮೆಣಸಿನ ಪುಡಿ, ಚಿಟಿಕೆಯಷ್ಟು ಉಪ್ಪು ಹಾಗೂ 1 ಕಲ್ಲುಪ್ಪನ್ನು ಹಾಕೋಬೇಕು. ಕಲ್ಲುಪ್ಪನ್ನು ಸ್ವಲ್ಪ ಗುದ್ಬಿಟ್ಟು ಹಾಕೊಳ್ಳಿ, ಅಂದರೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸರಿ ನಾವು ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು. ಅದು ಬೆಳಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ರಸದ 5 ವರ್ಷದ ನಂತರದ ಮಕ್ಕಳಿಗೆ ಈ ರಸ ಒಂದು ಅರ್ಧ ಚಮಚದಷ್ಟು ಕೊಡ್ಬೋದು, ಅರ್ಧದಿಂದ 1 ಚಮಚದಷ್ಟು ಕೊಡ್ಬೋದು. ಹಾಗೆಯೇ 10 ವರ್ಷದ ನಂತರ ಮಕ್ಕಳಿಗೆ 1-2 ಚಮಚದಷ್ಟು ಕೊಡ್ಬೋದು. ದೊಡ್ಡವರಿಗಾದರೆ 15 ವರ್ಷದ ನಂತರದ ಮಕ್ಕಳಿಗೆ ಇದಿಷ್ಟನ್ನು ಕುಡಿಸ್ಬೋದು. ದೊಡ್ಡವರು ನಾವು ಇಷ್ಟನ್ನು ಕುಡಿಬೋದು, ಏನೂ ತೊಂದರೆ ಆಗಲ್ಲ. 3 ದಿನ ಖಾಲಿ ಹೊಟ್ಟೆಗೆ ಇದನ್ನ ನಾವು ಟ್ರೈ ಮಾಡಿದರೆ ಗಂಟ್ಲು ನೋವಿರ್ಬೋದು, ಒಣ ಕೆಮ್ಮಿರ್ಬೋದು, ಕೆಮ್ಮು, ಶೀತ ಎಲ್ಲ ತುಂಬ ಬೇಗ ಕಮ್ಮಿ ಆಗುತ್ತೆ. ಅತ್ಯುತ್ತಮವಾಗಿರುವಂತಹ ಮನೆಮದ್ದಿದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.